ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಮಂಗಳೂರು ಹೊರವಲಯದ ಉಳ್ಳಲದ ಕಿನ್ಯಾ ಬೆಳರಿಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಥಿಲಾವಸ್ಥೆಯಲ್ಲಿದ್ದ ಹಳೆ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ಘಟನೆ ರಾತ್ರಿ ನಡೆದಂತಹ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಇಂದು ಸ್ಥಳೀಯ ಶಾಸಕ ಯುಟಿ ಖಾದರ್, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಮುಖ್ಯಸ್ಥರು, ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದು 25 ವರ್ಷಕ್ಕೂ ಹಳೆಯದಾದ ಕಟ್ಟಡವಾಗಿದ್ದು ಕಳೆದ 2 ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದು ಶಾಲೆಗೆ ನೂತನ ತರಗತಿ ಕೊಠಡಿ ನಿರ್ಮಾಣ ಕಾರ್ಯ ಮುಗಿದಿದ್ದು ಮುಂದಿನ ವಾರ ಉದ್ಘಾಟನೆಗೊಳ್ಳಲಿದೆ. ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿ ಆರಂಭವಾದರೂ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಜೊತೆಗೆ ಇನ್ನೂ 3 ಕೊಠಡಿಗಳ ಅಗತ್ಯವಿದ್ದು ವಿದ್ಯಾರ್ಥಿಗಳ ಭದ್ರತೆಗೆ ಸುತ್ತಲೂ ತಡೆಗೋಡೆ ನಿರ್ಮಾಣವಾಗಬೇಕಾಗಿದ್ದು ಶೌಚಾಲಯದ ಅಗತ್ಯವೂ ಕೂಡ ಇದೆ. ಶಿಥಿಲಾವಸ್ಥೆಯಲ್ಲಿದ್ದ ಹಳೆ ಕಟ್ಟಡದ ಮೇಲ್ಚಾವಣಿ ಕುಸಿತವಾದ ಕಟ್ಟಡದ ಬಳಿ ಹೋಗದಂತೆ ಸುತ್ತ ಹಗ್ಗವನ್ನ ಕಟ್ಟಿ ಎಚ್ಚರಿಕೆಯ ಕ್ರಮ ಕೈಗೊಳ್ಳಲಾಗಿತ್ತು. ಕುಸಿದ ಕಟ್ಟಡಕ್ಕೆ ತಾಗಿಕೊಂಡಿರುವಂತಹ ಕಟ್ಟಡದಲ್ಲಿ 2 ತರಗತಿ ಕೋಣೆ ಇದ್ದು ಅಂಗನವಾಡಿ ಕೋಣೆ ಈ ಕಟ್ಟಡದ ಇನ್ನೊಂದು ಪಾರ್ಶ್ವದಲ್ಲಿದೆ. ಇದೀಗ ಶಿಥಿಲಾವಸ್ಥೆಯಲ್ಲಿರುವ ಎಲ್ಲಾ ಕಟ್ಟಡಗಳನ್ನು ತೆರವುಗೊಳಿಸಲು ಶಾಸಕ ಯುಟಿ ಖಾದರ್ ಸೂಚನೆ ನೀಡಿದ್ದು ಶಿಕ್ಷಣ ಇಲಾಖೆಯು ಕೂಡ ಒಪ್ಪಿಗೆ ನೀಡಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳರಿಂಗೆ ಕಿನ್ಯಾ ಈ ಶಾಲೆ ಈ ಗ್ರಾಮದ ಅತ್ಯಂತ ಮೊದಲನೆಯ ಇವತ್ತು ಶಾಲೆಯಾಗಿದ್ದುಕೊಂಡು ತದನಂತರ ಕಿನ್ಯಾ ಗ್ರಾಮದ ರಹಮತ್ ನಗರ, ಮೀನಾದಿ ಮತ್ತು ಕಿಲ್ಯ ನಗರದ ಪಕ್ಕದಲ್ಲಿರುವಂಥ ಕಲ್ಕಟ್ಟ ಪ್ರದೇಶದಲ್ಲಿ ಕೂಡ ಇವತ್ತು ಶಾಲೆ ಪ್ರಾರಂಭ ಆಗಿದೆ. ಈ ಒಂದು ಶಾಲೆಯು ಬಹುಶಃ ಇದರ ಹಳೆಯ ಕಟ್ಟಡ ಇವತ್ತು ಶಿಥಿಲಗೊಂಡು ಇದನ್ನು ಬಹುಶಃ ಪ್ರಯೋಜನಕ್ಕೆ ಬರುವುದಿಲ್ಲ ಅಂಥೇಳಿ 2-3 ವರ್ಷದಿಂದ ಇದನ್ನು ತೀರ್ಮಾನ ಮಾಡಲಾಗಿತ್ತು. ಕಳೆದ ಸಲ ಈ ಪ್ರದೇಶಕ್ಕೆ ಭೇಟಿಯಾಗಿದ್ದಾಗ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಗ್ರಾಮ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರೆಲ್ಲ ಕೇಳಿಕೊಂಡು ಬಹುಶಃ ಈ ಒಂದು ಹೊಸ ಕಟ್ಟಡಕ್ಕೆ ಇವತ್ತು ಮನವಿಯನ್ನು ಮಾಡಿದರು. ಅದಕ್ಕೆ ಅನುಗುಣವಾಗಿ ನನ್ನ ವಿಶೇಷ ಅನುದಾನದಿಂದ 2 ಕ್ಲಾಸ್ ರೂಮನ್ನು ಇವತ್ತು ನೂತನ ಕ್ಲಾಸ್ ರೂಮ್ ಮತ್ತು ಶೌಚಾಲಯ ಕಟ್ಟಲಿಕ್ಕೆ ಸೂಕ್ತವಾದ ಅನುದಾನ ಬಿಡುಗಡೆ ಮಾಡಿ ಅದು ಕಂಪ್ಲೀಟ್ ಆಗಿದೆ. ಅದು ಯಾವತ್ತು ಬಹುಶಃ ಅವತ್ತಿದನ್ನು ನಾವು ಸರ್ಕಾರ ಹತ್ರ, ಅಧಿಕಾರಿಗಳ ಹತ್ರ ಇದನ್ನು ಡೆಮೊಲಿಷನ್ ಮಾಡಬೇಕು, ಮಕ್ಕಳು ಆಟ ಆಡ್ತಿದ್ದಾರೆ ಡೇಂಜರ್ ಅಂತ ಹೇಳಿದಾಗಲೂ ಕೂಡ ಇಂಜಿನಿಯರ್ಗಳು ಬಂದು ಬಹುಶಃ ಅದನ್ನು ಶಿಥಿಲಗೊಂಡಿದೆ, ಇದನ್ನು ಡೆಮೊಲಿಷ್ ಮಾಡಬೇಕಂತ ಮಾಹಿತಿ ಕೊಟ್ಟು ಇಲಾಖೆಗೆ ಬರೆದರೂ ಕೂಡ ಕಳೆದ 6 ತಿಂಗಳಿಂದಲೂ ಕೂಡ ಇದನ್ನು ಪರ್ಮಿಷನ್ ಸಿಕ್ಕಿರಲಿಲ್ಲ. ಇವತ್ತು ಬಹುಶಃ ನಿನ್ನೆ ಮಳೆಗಾಲಕ್ಕೆ ಇದೆ, ಇವತ್ತು ಬಿದ್ದೋಗಿದೆ. ಇವತ್ತು ರಾತ್ರಿ ಆದ ಕಾರಣ ಮಕ್ಕಳು ಯಾರು ಕೂಡ ಇವತ್ತು ಇರಲಿಲ್ಲ. ಇಲ್ಲದಿದ್ದರೆ ಇಲಾಖೆಯವರ ಒಂದು ನಿರ್ಲಕ್ಷ್ಯದಿಂದಾಗಿ ಸರಿಯಾದ ಸಮಯದಲ್ಲಿ ಇದನ್ನು ನಾವು ಡೆಮಾಲಿಷ್ ನೆಲಸಮ ಮಾಡದಿದ್ದಲ್ಲಿ ಮಕ್ಕಳಿಗೆ ಸಮಸ್ಯೆ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತಿತ್ತು. ಆದ ಕಾರಣ ಬಹುಶಃ ಇವತ್ತು ಈ ಶಾಲೆಯಲ್ಲಿ ಮತ್ತೆ ಹೆಚ್ಚುವರಿಯಾಗಿ 2 ಕೊಠಡಿ ಅಗತ್ಯ ಇದೆ. ಬಹುಶಃ ಎಲ್ಲ ವಿಚಾರನೂ ಕೂಡ ನಾವು ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಸಚಿವರಿಗೆ ಅದು ಗಮನಕ್ಕೆ ತಂದು ಆದಷ್ಟು ಬೇಗ ಇಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಿಸುವುದು ಎಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ.